ಟ್ಯಾಂಕರ್ನಿಂದ ಹೆದ್ದಾರಿಯಲ್ಲಿ ಆಯಿಲ್ ಸೋರಿಕೆಯಿಂದ ಪರಿಣಾಮ ಹಲವು ದ್ವಿಚಕ್ರ ವಾಹನಗಳು ಸ್ಕಿಡ್ ಆಗಿ ಬಿದ್ದು ಸವಾರರು ಗಾಯಗೊಂಡ ಘಟನೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಕುಂಭಾಶಿಯಿಂದ ಹೆಮ್ಮಾಡಿ ಜಂಕ್ಷನ್ ತನಕ ರಸ್ತೆಯಲ್ಲಿ ಆಯಿಲ್ ಸೋರಿಕೆಯಾಗಿದ್ದು, ಮಳೆ ಬಂದ ಕಾರಣ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳ ಸಂಚಾರಕ್ಕೆ ಅಡಚಣೆಯಾಗಿದೆ. ಕುಂದಾಪುರ, ಕುಂಭಾಶಿ, ಹೆಮ್ಮಾಡಿ, ಕೋಟೇಶ್ವರದಲ್ಲಿ ಬೈಕ್ ಮತ್ತು ಸ್ಕೂಟಿ ವಾಹನಗಳು ಸ್ಕಿಡ್ ಆಗಿ ಬಿದ್ದಿವೆ. ಪೊಲೀಸರು ಸ್ಥಳಕ್ಕೆ ತೆರಳಿ ಈ ಭಾಗದ ರಸ್ತೆಯಲ್ಲಿ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ರಸ್ತೆಯಲ್ಲಿ ಆಯಿಲ್ ರಾತ್ರಿ ಯಾವುದೋ ಟ್ಯಾಂಕರ್ ಗಾಡಿ ಹೋಗ್ತಿರುವಾಗ ಆಯಿಲ್ ಬಿದ್ದಿದೆ ಅಂತ ಹೇಳ್ತಿದ್ದಾರೆ. ಆಯಿಲ್ ಬಿದ್ದ ಕಾರಣ ಕೆಲವೊಂದು ಗಾಡಿಗಳು ಹೋಗ್ಲಿಕ್ಕೆ ಅವಘಡ ಆಗ್ತಿತ್ತು. ಕೆಲವೊಂದು ಗಾಡಿಗಳು ಬಿದ್ದಿದ್ದಾವೆ. ಆಲ್ರೆಡಿ ಇಮಿಡಿಯೇಟ್ ಬೇರೆ ರಸ್ತೆಗಳನ್ನ ವ್ಯವಸ್ಥೆ ಮಾಡ್ತಿದ್ದಾರೆ ಹೋಗ್ಲಿಕ್ಕೆ. ಆಲ್ರೆಡಿ ಈಗ ತುಂಬಾ ಜನ ಗಾಡಿಯಲ್ಲಿ ಬಿದ್ದು ಹಾಸ್ಪಿಟಲ್ ಸೇರಿದ್ದಾರೆ. ಕೋಟ ಹೈಸ್ಕೂಲ್ ಇಂದ ಭಟ್ಕಳದ ತನಕ ಇದೇ ತರ ಸಮಸ್ಯೆಗಳಿದೆ ಅಂತ ಪೊಲೀಸ್ ಇಲಾಖೆಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಆಲ್ರೆಡಿ ಸ್ಪ್ರೆಡ್ ಆಗಿದೆ. ಜನರು ಸ್ವಲ್ಪ ಈ ಚೌತಿ ಇರೋ ಕಾರಣ ತಿರುಗಾಡ್ಲಿಕ್ಕೆ ಸ್ವಲ್ಪ ಜಾಗೃತಿಯಲ್ಲಿ ಮುಖ್ಯ ಹೆದ್ದಾರಿಯಲ್ಲಿ ಸ್ವಲ್ಪ ನೋಡ್ಕೊಂಡು ತಿರ್ಬೇಕಾಗಿ ಕೇಳಿಕೊಳ್ತಿದ್ದೇವೆ.